ಧರ್ಮಾಧಾರದ ಸಂಸ್ಕೃತಿ ಉರಿಪಾವನ ಸಮಾಜಗೂ ಎಡ್ಡೆ ಸಂದೇಶ ಕುರುಪನ ಸಿನಿಮಾ ತಯಾರಾವಡೆಂದು ಪುತ್ತೂರು ಶ್ರೀ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರರಾಯಿನ ಡಾಕ್ಟರ್ ಪ್ರಭಾಕರ ಭಟ್ರ ಕಲ್ಲಡ್ಕ ಬಂದಿರು ಬಿಸಿ ರೋಡು ರಕ್ತೇಶ್ವರಿ ದೇವಸ್ಥಾನಡು ವಿಕ್ರಾಂತ್ ತುಳು ಸಿನಿಮಾ ಮೂರ್ತ ಕಾರ್ಯಕ್ರಮ ಪಾತಿಲಿಯೇ ರಾಜೇಂದ್ರ ಯಶು ಬೆದ್ರೋಡಿ ರಾಧಾ ನಿಸರ್ಗ ಕಂಬೈನ್ಸ್ ಗುರ್ತು ಮೋರೋಡು ತಯಾರ ಮಲ್ಪುನ ವಿಕ್ರಾಂತ್ ತುಳು ಕನ್ನಡ ಸಿನಿಮಾದ ಮೂರ್ತ ಮಲ್ಪುನ ಕಾರ್ಯಕ್ರಮ ಬಿಸಿ ರೋಡುದ ರಕ್ತೇಶ್ವರಿ ದೇವಸ್ಥಾನಡು ನಡೆಯುತ್ತದೆ. ಪುತ್ತೂರದ ಶ್ರೀ ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಗುರುಕಾರ್ಯರು ಡಾಕ್ಟರ್ ಕಲ್ಲಡ್ಕ ಪ್ರಭಾಕರ ಭಟ್ರು ಕಾರ್ಯಕ್ರಮವನ್ನು ಉದಿಪನ ಮಲ್ತೇರು. ಧರ್ಮದಾರದ ಸಂಸ್ಕೃತಿ ಒರಿಪಾವನ ಸಮಾಜಕ್ಕಿಡ್ಡಿ ಸಂದೇಶ ಕೊರುಪುನ ಸಿನಿಮಾ ತಯಾರಾವಡು ಮಾತೇರ್ನಲ ಒಟ್ಟು ಸೇರಾವನ ತುಳು ಶ್ರೇಷ್ಠ ಭಾಷೆ ತುಳು ಭಾಷೆ ಸಂಸ್ಕೃತಿನ ತೋಜಾವನ ಉರಿಪಾವನ ಕಾರ್ಯ ತುಳು ಸಿನಿಮಾಡ್ದು ಆವಡೊಂದು ಪ್ರಭಾಕರ ಭಟ್ರು ಪಂಡಿರು. ಪದ್ಯದ ಮುಖಾಂತರ ಆ ಪದ್ಯನ ಅರ್ಥವಂತದ ಮಾಡ್ಕೊಳ್ಳೋ ಮುಖಾಂತರ ಸಮಾಜಿಗೆ ತೆಗೆದುಕೊಂಡು ಪ್ರಯತ್ನ ಮಾಡ್ತೀವಿ. ಅದು ಸುಮಾರು ಕಾಲ ಅಂತಾನೆ ನೋಡ್ಕೊಂಡು ಬರ್ತಾರೆ. ಆಯ್ತು ಹರಿಕಥೆ ನಮ್ಮಂತ ಸುಮಾರು ಕಾಲ ಒಂದು ವಿಚಾರದ ಸಮಾಜಿಗೆ ತೆಗೆದುಕೊಳ್ಳೋದಂಚಿನ ಒಂದು ಮಾಧ್ಯಮದ ಮುಖಾಂತರ ನೋಡ್ಕೊಂಡಿದ್ದೇವೆ. ಇಂಜಿಪ್ಪ ಕೆಲವು ವರ್ಷ ಕೆಲವು ದಶಕಗಳು ಅಯ್ಯ ನನಗಿರುವ ಬಡ ಜನಗಳಿಗೆ ಪರಿಣಾಮಕಾರಿಯಾದ ತೋರಿಸುವ ಪ್ರಯತ್ನ ಅವು ಸಿನಿಮಾದ ಮುಖಾಂತರ ಸಿನಿಮಾನ ಸುರುಕು ಐದು ಪಾತ್ರೆಗಳಿಂದ ಮೂಕ ಸಿನಿಮಾಗಳು ಮಾಡ್ತಾ ಇದ್ದೇನೆ. ನಿಧಾನವಾದ ಪಾತ್ರೆಗಳ ಆ ಸಿನಿಮಾದ ಮುಖಾಂತರ ಬರ್ತದೆ. ಪಂಡ ತೂಕನೆಲ್ಲ ಕೀನೆಲ್ಲ ಆಡಿಯೋ ವಿಜುವಲ್ ಅನ್ಕೊಂಡ್ರೆ ಅವು ನರಮಾನಗಳಿಗೆ ಭಾರಿ ಮಾತ್ರ ಒಂದು ಪರಿಣಾಮ ಮಾಡ್ಕೊಂಡವು. ಐದು ಕೆಲ ಸಿನಿಮಾ ಜಗತ್ತು ಈ ಜಗತ್ತಿನ ಜನಕ್ಕೆಲ್ಲ ಬೈತದೆ ಒಂದು ವಿಚಾರದ ತೆರಿಪವನಲ್ಲಿ ಭಾರಿ ಪರಿಣಾಮಕಾರಿಯಾಗಿ ಶಾಸಕರು ರಾಜೇಶ್ ನಾಯ್ಕ್ ಉಳಿಪಾಡಿ ಪಾತಿರ್ದು ಬಂಟ್ವಾಳ ತಾಲೂಕು ಕೇಂದ್ರಡು ಸಿನಿಮಾ ಟಾಕೀಸ್ ರಂಗಮಂದಿರದ ಕೊರತೆ ಉಂಡು ಕಲಾಮಂದಿರ ತಾಪನದ ಚಿಂತನೆ ಉಂಡು ಎಂದು ಪಂಡೇರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಗುರುಕಾರ್ಯರು ಎಸಿ ಭಂಡಾರಿ ಪಾತಿರ್ದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ತುಳು ಭಾಷೆದ ಪಡ್ಡಾಯಿ ಸಿನಿಮಾ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಆದಿಪನ ಪೆರ್ಮೆದ ಸಂಗತಿ ಎಂದು ಪಂಡೇರು. ಸಿನಿಮಾ ನಿರ್ದೇಶಕರು ಪತ್ರಕರ್ತರೈನ ಎನ್.ಕೆ. ವಿಶ್ವನಾಥ್, ಕಿಶೋರ್ ಡಿ ಶೆಟ್ಟಿ, ಪರಂಗಿಪೇಟೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ದ ಗುರುಕಾರ್ಯರು ಕಾಂತಪ್ಪ ಶೆಟ್ಟಿ ಕೊಡ್ಮಣ್, ಲೋಕನಾಥ ಶೆಟ್ಟಿ, ಬಿಸಿ ರೋಡು ದೇವದಾಸ ಪಾಂಡೇಶ್ವರ, ಪ್ರಕಾಶ್ ಪಾಂಡೇಶ್ವರ ಪಾಲ್ದೆ ತುಂಡೇರು. ತುಳು ಭಾಷೆಯ ಬದಲಾವಣೆ ಆಂಡ ತುಳು ಬಣ್ಣಗ ಸಿನಿಮಾ ಮುಖಾಂತರ ಜನಗಳಿಗೆ ಎಷ್ಟು ಒಂದು ಸಂದೇಶ ಬರುತ್ತಿನ ಸಿನಿಮಾದನ್ನು ದುಮ್ಮದ ದಿನಕ್ಕೆ ತುಳು ಭಾಷೆಯಲ್ಲಿ ಬರುತ್ತಿನ ಒಂದು ಸೂಕ್ಷ್ಮತೆಯಿಂದ ನನಗೆ ಮಾತು ತಿಳಿತಾರೆ. ತುಳು ಭಾಷೆ ಭಾರಿ ಕಮ್ಮಿ ಜಗತ್ತಿನ ಒಟ್ಟಾರೆ ಭಾಷೆಗೆ ಕಂಪೇರ್ ಮಾಡಿದ್ರೆ ತುಳು ಭಾಷೆ ಭಾರಿ ಕನಿಷ್ಠ ಮಟ್ಟದಲ್ಲಿ ಎಲ್ಲಿಯ ಒಂದು ಜನಗಳು ಒಂದು ತುಳುನಾಡ ಸೀಮೆಗೆ ಬಂದು ಎರಡು ಡಿಸ್ಟಿಕ್ದ ಉಲಾಯಿಡಿ ಭಾಷೆ ಮಂದಿನ ಭಾಷೆ ತುಳು ಭಾಷೆ ಅಂಡ ಜಗತ್ತದ ಮೂಲೆ ಇಟ್ಕೊಂಡಲ್ಲ ತುಳು ಭಾಷೆ ಒಂದು ಉಂಡೊಂದು ಬಣಿಯರೆ ನಂಗೆ ಭಾರಿ ಹೆಮ್ಮೆ ಆಗೋದು. ಇನಿ ಬಾಂಬೆದಲ್ಲಿ ಆತ್ಮಲ್ಲ ಪೇಂಟ್ ಇಲ್ಲ ಒಂದು ಗಲ್ಲಿದವೇ ಹೋಗ್ಬಿಡ ಮೂಲೆ ಹೋಗ್ಬಿಡಲ್ಲ ನಮ್ಮ ಉಳಿದಕ್ಕೂ ಬಡ್ಡಿ ಅಂತ ಅವಲ ಮೂಲ ತುಳು ಭಾಷೆ ಮಾತ್ರ